3 ದಿನಗಳ ಕಾಲ ನಡೆಯುವ ವಿಶ್ವ ತುಳು ಶಿವಳ್ಳಿ ಬ್ರಾಹ್ಮಣರ ಪ್ರಥಮ ಸಮ್ಮೇಳನ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಉದ್ಘಾಟನೆಗೊಂಡಿತು. ತುಳು ಶಿವಳ್ಳಿ ಬ್ರಾಹ್ಮಣರ ಸಮ್ಮೇಳನವನ್ನು ಪಲಿಮಾರು ಪರ್ಯಾಯ ಮಠಾಧೀಶರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ತುಳು ಶಿವಳ್ಳಿ ಬ್ರಾಹ್ಮಣರ ಸಮಾಜದಿಂದ ಪಡೆದುಕೊಳ್ಳುವ ಮನೋಭಾವನೆಯ ಸಮಾಜವಲ್ಲ, ಸಮಾಜಕ್ಕೆ ನೀಡುವ ಉದಾರವಾದ ಸಮಾಜವಾಗಿದೆ. ತುಳುವರು ಅಂದರೆ ವಿಶ್ವವ್ಯಾಪ್ತಿಯಾಗಿದ್ದಾರೆ. ತುಳುವರು ಎಂದು ಹೇಳಿಕೊಳ್ಳಲು ನಮಗೆ ಹೆಮ್ಮೆ. ತುಳು ಶಿವಳ್ಳಿ ಬ್ರಾಹ್ಮಣರ ಸಮಾಜದ ಸಂಸ್ಕೃತಿ ಆಚಾರ ವಿಚಾರದಿಂದ ಕೂಡಿದ ಸಮಾಜವಾಗಿದೆ. ಆದರೆ ಇತ್ತೀಚೆಗೆ ಕೌಟುಂಬಿಕವಾಗಿ ತಲೆದೂರಿರುವ ಸಮಸ್ಯೆಗಳು ತುಳು ಶಿವಳ್ಳಿ ಬ್ರಾಹ್ಮಣರ ಸಮಾಜಕ್ಕೆ ಮಾರಕವಾಗಿದ್ದು, ಅದಕ್ಕಾಗಿ ಹೆತ್ತವರು ಮಕ್ಕಳಿಗಾಗಿ ಸೂಕ್ತವಾದ ಮಾರ್ಗದರ್ಶನದ ಶಿಕ್ಷಣವನ್ನ ನೀಡಬೇಕು ಎಂದರು. ತುಳು ಭಾಷೆ ಅಂತ ನಮ್ಮನೆ ಭಾಷೆ ತುಳು ಭಾಷೆ ಒಂದು ಮಧ್ವಾಚಾರ್ಯರ ಕಾಲದಿಂಚಲ ಇನಿಮಿಟಲ 1000 ವರ್ಷದಿಂಚ ನಮ್ಮ ಪಾತಿರನ ಭಾಷೆ ತುಂಬುದು ತುಳುಗುದ್ನ ತುಳು ಭಾಷೆ ನಮ್ಮ ಸಮಾಜ ಉಂಟು. ನಂಗೆ ಆ ತುಳು ಭಾಷೆಗೆ ಒಂದು ಲಿಪಿ ಉಂಟು. ತುಳುಡು ಬರೆಯರೇಪ ತುಳುಡು ಓದರೇಪ 1000 ವರ್ಷದ ಪುಸ್ತಕ ನಮಗೆ ಉಂಟು. ತುಳುಡು ಬರೆದ್ನ ಮಧ್ವಾಚಾರ್ಯರು ಡಿಕ್ಟೇಟ್ ತಂದ್ಕೊಂಡಾಗ ಅವನು ಋಷಿಕೇಶ ತೀರ್ಥರು ಬರೆತ್ನೋ ತುಳು ಲಿಪಿದ ಪುಸ್ತಕ ಇನ್ನಿಲ್ಲ ಉಂಟು. ತುಳು ಲಿಪಿ ಅವು ಒಂದು ಮಲಯಾಳ ಲಿಪಿ ಹತ್ತು ನಮ್ಮ ಊರ್ದಾಕಳು ಕೇರಳಕ್ಕೆ ಹೋದಾಗ. ಸಮಾರಂಭದ ಅಧ್ಯಕ್ಷತೆಯನ್ನ ಪೇಜಾವರ ಮಠಾಧೀಶ ವಿಶ್ವೇಶ ತೀರ್ಥ ಶ್ರೀಪಾದರು ವಹಿಸಿ ಮಾತನಾಡಿದರು. ಈ ಒಂದು ಸಮಾವೇಶಕ್ಕೆ ನಾವು ಭಾಗವಹಿಸೋದಕ್ಕೆ ಬಹಳ ಸಂತೋಷ ಉಂಟು. ನನಗೆ ಅಂಥ ಭಾಷೆ ನಮಗೆ ಭಾರತದ ಮಂತ ಭಾಷೆ ಕನ್ನಡ ತಮಿಳು ಊರನ ಮಲಯಾಳಿ ಮಂತ ಭಾಷೆ ಅಂಚಿತರ ತುಳು ಐದ ಬಗ್ಗೆ ಒಂದು ವಿಶೇಷ ಅಭಿಮಾನ ನನಗೆ ಬೋಳು ಹೆಚ್ಚ ಮಂತ ಪಂಡುಗಳ ನಮಗೆ ಗೌರವ ಆಗ ಅಪ್ಪನ ಲೆಕ್ಕ ಮಂತ ಪಂಡುಗಳಿಗೆ ನಮಗೆ ಗೌರವ ಕೊಡ್ಬೋದು. ಅಲ್ಲ ನಮ್ಮ ಅಮ್ಮೆ ಭಾರಿ ವಿಶೇಷ. ಸಮಾರಂಭದಲ್ಲಿ ಕೃಷ್ಣಾಪುರ ಮಠಾಧೀಶರಾದ ವಿದ್ಯಾಸಾಗರ ತೀರ್ಥ ಶ್ರೀ, ಪೇಜಾವರ ಮಠದ ಕಿರಿಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು, ಪಲಿಮಾರು ಮಠದ ಕಿರಿಯ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದರು, ಸಮ್ಮೇಳನದ ಪ್ರಧಾನ ಸಂಚಾಲಕರಾದ ಎಂಬಿ ಪುರಾಣಿಕ್ ಮುಂತಾದವರು ಉಪಸ್ಥಿತರಿದ್ದರು.